ಫ್ಲಾಟ್ ಲೀಸ್ಗೆ ಕೊಡುವುದಾಗಿ ನಕಲಿ ದಾಖಲೆಯನ್ನ ತೋರಿಸಿ ಬೆಳ್ತಂಗಡಿ ಮೂಲದ ಪ್ರಿಯಾ ಕೆಆರ್ ಎಂಬವರಿಂದ 5 ಲಕ್ಷ ರೂಪಾಯಿ ಪಡೆದು ವಂಚಿಸಿದ್ದ ವಾಮಂಜೂರಿನ ತೊಯ್ಪೆಕಲ್ ನಿವಾಸಿ 31 ವರ್ಷದ ದೀಪಕ್ ಸಾವಿಯೋ ಅನ್ರಾದೆ ಮತ್ತು ಪಳ್ನೀರ್ ಸ್ವರಕ್ ರೋಡ್ ನಿವಾಸಿ 43 ವರ್ಷದ ಇಮ್ತಿಯಾಜ್ ಎಂಬವರನ್ನ ಮಂಗಳೂರು ಉತ್ತರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ನಗರದ ಕುಡಿಯಲ್ಬೈಲ್ನಲ್ಲಿರುವಂತಹ ಮೆಡಿಕಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಿಯಾ ಅವರು 2020ರ ಜೂನ್ ತಿಂಗಳಲ್ಲಿ ಬಾಡಿಗೆ ಮನೆ ಹುಡುಕಾಟವನ್ನು ಮಾಡ್ತಾ ಇದ್ರು. ಈ ವೇಳೆ ಕದ್ರಿ ಪರಿಸರದ ನಿವಾಸಿ ಪ್ರದೀಪ್ ಎಂಬ ಬ್ರೋಕರ್ ಇವರಿಗೆ ಪರಿಚಯ ಆಗಿದ್ದು ಕೇಸ್ರಾವ್ ರಸ್ತೆಯ ಅಪಾರ್ಟ್ಮೆಂಟ್ ನೆಲಮಹಡಿಯಲ್ಲಿ ಮನೆಯೊಂದು ಲೀಸ್ಗೆ ಇರುವುದಾಗಿ ತಿಳಿಸಿದ್ದಾನೆ. ಅಲ್ಲಿ ಹೋಗಿ ಮನೆಗೆ ಪ್ರಿಯಾ ಅವರು 5 ಲಕ್ಷ ರೂಪಾಯಿಗೆ ಲೀಸ್ಗೆ ಪಡೆಯಲು ಮುಂದಾಗಿದ್ರು. ಅದರಂತೆ ಬ್ರೋಕರ್ ಬ್ರಿಜೇಶ್ ಎಂಬಾತನನ್ನ ಮನೆಯ ಮಾಲೀಕ ಮೊಹಮ್ಮದ್ ಅಶ್ರಫ್ ಎಂದು ತೋರಿಸಿದ್ದು ಅಗ್ರಿಮೆಂಟ್ ಮಾಡಿ 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡುವಂತೆ ಹೇಳಿದ್ದಾನೆ. ಪ್ರಿಯಾ ಅವರು ಹಣ ಒಟ್ಟುಗೂಡಿಸಿ ಮೊಹಮ್ಮದ್ ಅಶ್ರಫ್ ಅವರ ಹೆಸರಿನ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿದ ನಂತರ ಎರಡೂ ಪಾರ್ಟಿಗಳಿಂದ ಲೀಸ್ ಅಗ್ರಿಮೆಂಟ್ ನಡೆದಿದೆ. ಪ್ರಿಯಾ ಅವರು ತನ್ನ ವಾಸವನ್ನು ಈ ಫ್ಲಾಟಿಗೆ ಬದಲಿಸಿದ್ದಾರೆ. 3 ತಿಂಗಳ ನಂತರ ಮನೆಯ ನೈಜ ಮಾಲೀಕ ಮೊಹಮ್ಮದ್ ಅಲಿ ಎಂಬವರ ಮನೆಗೆ ಬಂದು ಬಾಡಿಗೆ ಕೊಡುವಂತೆ ಒತ್ತಾಯಿಸಿದಾಗ ಪ್ರಿಯಾ ಅವರಿಗೆ ತಾನು ಮೋಸ ಹೋಗಿರುವುದು ಅರಿವಿಗೆ ಬಂದಿದೆ. ಬಳಿಕ ದೂರು ನೀಡಲಾಗಿದ್ದು ಆರೋಪಿಗಳನ್ನು ಬಂಧಿಸಲಾಗಿದೆ.